ಸದನನ ಹಿಂಗೆ ದುರುಪಯೋಗ ಮಾಡಬೇಡಿ. ಪೀಠದಿಂದ ನೀವು ಖುಷಿ ಬಂದಂಗೆ ಸದನ ನಡೆಸೋದಲ್ಲ ಇದು. ಬೆಳಿಗ್ಗೆ 9 ಗಂಟೆಗೆ ಹೇಳ್ತೀರಿ, 11 ಗಂಟೆಗೆ ಕರೀತೀರಿ, ಯಾವ್ದೋ ಸಂಬಂಧಪಟ್ಟಿದ ವಿಷಯನೆಲ್ಲ ತಗೊಂಡ್ಬರ್ತೀರಿ ಅಂತಂದ್ರೆ ಆ ಪೀಠಕ್ಕೆ ಮರ್ಯಾದೆ ಇಲ್ಲನ್ರಿ? ಖುಷಿ ಬಂದಂಗೆ ನಡೆಸ್ತೀರಾ? ಯಾರು ಹಿಂಗ್ ಮಾಡಿಲ್ಲ, ಯಾವ ಅಧ್ಯಕ್ಷ ಹಿಂಗ್ ಮಾಡಿಲ್ಲ. ಏನಂಗಾರೆ ನಾವ್ ಏನಾದ್ರು 0 ತಂದು ಕೊಟ್ರೆ ಇದು ವ್ಯಾಪ್ತಿಗೆ ಬರಲ್ಲ, ಇದು ಮೊನ್ನೆ ನಡೆದಿತ್ತು ಅಂತ ಇದ್ರ ವ್ಯಾಪ್ತಿಯಲ್ಲಿ ಏನ್ ಬೇಕು ಬಂದಾಗ ನಡೆಸ್ತಾರೆ. ಏನ್ ಕುತ್ಕೊಳ್ಳಿ, 9 ಗಂಟೆ ಬಂದು ಕುತ್ಕೊಂಡಿದ್ದೀವಿ ಇಲ್ಲಿ, ಬೆಳಿಗ್ಗೆ 9 ಗಂಟೆ ಬಂದು ಕೂತಿದ್ದೀವಿ. ಖುಷಿ ಬಂದಾಗ ನಡೆಸ್ತೀರಾ ನೀವು? ನೀವು ನೋಡ್ರಿ, ಈ ಮಾಡಿಲ್ಲ.